ಭಾರತಾಂಬೆಗೆ ಸೇವೆಯನ್ನು ಮಾಡಬೇಕು, ಭಾರತ ಭೂಮಿಯನ್ನು ಸ್ವತಂತ್ರವಾಗಿಸಬೇಕು ಎನ್ನುವ ಕಾರಣಕ್ಕಾಗಿ ಕಂಕಣಬದ್ಧವಾಗಿ ಪಣ ಕೊಟ್ಟು ನಿಂತಿದ್ದೇನೆ. ಆದರೆ ಏನು ಮಾಡೋಣ ಹೇಳಿ, ಒಂದೇ ಒಂದು ಬೇಸರದ ಘಟನೆ ನಡೆಯಿತಲ್ಲ. ಅಥವಾ ನಮ್ಮ ಆತ್ಮೀಯ ಮನಸ್ಸಿನಿಂದ ಸಾಕಾಗುವುದು. ನಮ್ಮ ಭಾರತ ದೇಶದ ಪ್ರತಿಯೊಂದು ಮೂಲೆಯ ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಂದು ತಾಯಿಯ ಗರ್ಭದಿಂದ ನಮ್ಮಂತವರು ಹುಟ್ಟಿ ಬಂದಾಗ ಮಾತ್ರ ಭಾರತ ದೇಶಕ್ಕೆ ಸ್ವತಂತ್ರವನ್ನು ಕೊಡಿಸುವುದಕ್ಕೆ ಸಾಧ್ಯ. ಆದ್ರೆ ಏನು ನಾವು ಯೋಚನೆ ಮಾಡಿದ ಬೇರೆ, ಆಗುತ್ತಾ ಇರೋದು ಬೇರೆ. ನಾವು ಶಾಂತಿ ಮಂತ್ರವನ್ನು ಪಡಿಸುತ್ತಾ ಕುಳಿತುಕೊಂಡರೆ ಸ್ವತಂತ್ರವನ್ನು ಕೊಡಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮೋಹನದಾಸ ಕ್ರಮಚಂದರು ಒಂದು ವಿಶೇಷ